ಮುಂಜಾನೆ ಬೀಸಿದ ಭಾರೀ ಚಂಡಮಾರುತಕ್ಕೆ ಹೆಚಮಾಡಿಕೋಡಿ ಪ್ರದೇಶದಲ್ಲಿ ಕಾರ್ಯಾಚರಿಸುತ್ತಿದ್ದ ಮೀನು ಕತ್ತರಿಸುತ್ತಿದ್ದ ಬೃಹತ್ ಶೆಡ್ಡಿನ ಮಹಡಿ ಹಾರಿ ಹೋಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಈ ಬಗ್ಗೆ ಮಾತನಾಡಿದ ಅದರ ಮಾಲೀಕ ನಾಸಿರ್ ಎಂಬುವರು, ಬಹಳಷ್ಟು ವರ್ಷಗಳಿಂದ ನಾವು ಈ ಭಾಗದಲ್ಲಿ ಶೆಡ್ ನಿರ್ಮಿಸಿ ಮೀನು ಕತ್ತರಿಸಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಇದರಿಂದ ಸ್ಥಳೀಯ ಸುಮಾರು 50 ಮಂದಿ ಮಹಿಳೆಯರಿಗೆ ಉದ್ಯೋಗವೂ ನೀಡಿದ್ದೆವು. ಇದೀಗ ಮುಂಜಾನೆ ಬೀಸಿದ ಭಾರೀ ಚಂಡಮಾರುತಕ್ಕೆ ಈ ಬೃಹತ್ ಶೆಡ್ನ ಮಹಡಿ ಹಾರಿ ಹೋಗಿದ್ದು 10 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ. ಅದಲ್ಲದೆ ಮಹಡಿಯ ಉಕ್ಕಿನ ಶೀಟ್ ಹಾರಿ ಸ್ಥಳೀಯ ಕೆಲ ಮನೆಗಳಿಗೂ ಹಾನಿಯಾಗಿದೆ. ಈ ಉದ್ಯಮ ಬಹಳಷ್ಟು ಕುಟುಂಬಗಳಿಗೆ ಆಧಾರವಾಗಿದ್ದು, ಪ್ರಕೃತಿ ವಿಕೋಪದಡಿ ಇದಕ್ಕೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಹೆಜಮಾಡಿ ಗ್ರಾಮ ಲೆಕ್ಕಿಗ ಅರುಣ್ ಕುಮಾರ್ ಅವರು ಭೇಟಿ ನೀಡಿದ್ದಾರೆ. ಹೆಜಮಾಡಿಕೋಡಿಯಿಂದ ನಾವು ಮೀನು ಫ್ಯಾಕ್ಟ್ರಿ ಮೀನು ಕಟಿಂಗ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಗಾಳಿ ಬಂದು ನಮ್ಮ ಶೀಟೆಲ್ಲ ಹಾರಿ ಎಲ್ಲ ಕೆಳಗಡೆ ಬಿದ್ದಿದೆ. ಪಕ್ಕದ ಮನೆಯವರಿಗೆಲ್ಲ ತೊಂದರೆ ಆಗಿದೆ. ಅದು ಸುಮಾರು ನಮಗೊಂದು 14.5 ಲಕ್ಷ ರೂಪಾಯಿ ನಮಗೆ ಅದು ಖರ್ಚು ಬಿದ್ದಿದೆ. ಈಗ ನಮ್ಮ ಸರ್ಕಾರದಿಂದ ಏನಾದರೂ ಒಂದು ಸವಲತ್ತು ಮಾಡಿ ಕೊಡಬೇಕಾಗಿ ಕೇಳಿಕೊಡ್ತಾರೆ. ಈಗ ಎಷ್ಟು ಜನರು ಕೆಲಸಕ್ಕಿದ್ರು? ಅದರಲ್ಲಿ ನಮ್ಮಲ್ಲಿ ಒಂದು 45-50 ಜನ ಕೆಲಸ ಮಾಡ್ತಾಯಿದ್ದರು. ಅವರ ಉದ್ಯೋಗ ಕೂಡ ಈಗ ಇಲ್ಲದಂತಾಯಿತು. ಅದಕ್ಕಾಗಿ ನೀವು ಒಂದು ಪರಿಹಾರವನ್ನು ಹುಡುಕಿಕೊಡಬೇಕು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.